ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ರೋಟರಾಕ್ಟ್ ಕ್ಲಬ್ ಮಂಗಳೂರು, ಸಿಟಿ ರೋಟರಾಕ್ಟ್ ಕ್ಲಬ್ ಮುಕ್ಕ, ರೋಟರಾಕ್ಟ್ ಕ್ಲಬ್ ಸ್ವರ್ಣ ಪುತ್ತೂರು, ರೋಟರಾಕ್ಟ್ ಕ್ಲಬ್ ನಾರ್ತ್, ರೋಟರಾಕ್ಟ್ ಕ್ಲಬ್ ಅಲೈಟ್ ಹೀಗೆ 5 ತಂಡಗಳು ಭಾಗವಹಿಸಿದ್ದವು. ರೋಟರಾಕ್ಟ್ ಕ್ಲಬ್ ಮಂಗಳೂರು ಸಿಟಿ ತಂಡ ಪ್ರಥಮ, ರೋಟರಾಕ್ಟ್ ಕ್ಲಬ್ ಮುಕ್ಕ ತಂಡ ದ್ವಿತೀಯ ಹಾಗೂ ರೋಟರಾಕ್ಟ್ ಕ್ಲಬ್ ಸ್ವರ್ಣ ಪುತ್ತೂರು ತಂಡ ತೃತೀಯ ಸ್ಥಾನವನ್ನು ಪಡೆದುಕೊಂಡಿತ್ತು. ವಿಜೇತರಿಗೆ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ನ ಅಧ್ಯಕ್ಷರಾದ ರೋಟೇರಿಯನ್ ರಾಮಶೇಷ ಅವರು ಬಹುಮಾನವನ್ನು ವಿತರಿಸಿದರು. ಈ ಸಂದರ್ಭ ರೋಟೇರಿಯನ್ ಶಾಂತರಾಮ್ ವಾಮಂಜೂರ್ ಅವರ ಅಣ್ಣ, ಖ್ಯಾತ ಚಲನಚಿತ್ರ ನಟ ಭೋಜರಾಜ್ ವಾಮಂಜೂರ್ ಅವರು ಮಾತನಾಡಿ, ನನ್ನ ತಮ್ಮನ ಹೆಸರಿನಲ್ಲಿ ರೋಟರಿ ಕ್ಲಬ್ ಪ್ರತಿ ವರ್ಷ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸುತ್ತಿರುವುದು ಸಂತೋಷದ ವಿಚಾರ. ರೋಟರಿ ಸಂಸ್ಥೆ ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ಜನರ ಮನೆ ಮಾತಾಗಿದೆ ಎಂದು ಹೇಳಿದರು. ಯಾಕೆಂದ್ರೆ 15 ವರ್ಷಗಳಾಯಿತು. 15 ವರ್ಷಗಳಾದರೂ ಆ ನೆನಪನ್ನು ಉಳಿಸಿಕೊಂಡು ಅವನ ಸಾಧನೆಗಳನ್ನು ಮರುಕಳಿಸ್ತಾ ಅವನಲ್ಲಿ ಬಂದ ಪ್ರೀತಿಯನ್ನು ತೋರ್ಪಡಿಸುವುದು ಇದು ಚಿಕ್ಕ ವಿಷಯ ಅಲ್ಲ. ಯಾಕೆಂದರೆ ನಮ್ಮವರೇ, ನಮ್ಮ ಸಂಬಂಧಿಕರೇ ಇವತ್ತಿನಿಂದ ನಾಳೆ ಆಚೆ ಆದರೂ ಮರು ದಿವಸ ನೆನಪು ಇರುವುದಿಲ್ಲ. ಅಂಥದ್ರಲ್ಲಿ ರೋಟರಾಕ್ಟ್ ಇಂಥ ಸಂಘಟನೆ ತುಂಬ ಸೋಷಿಯಲ್ ವರ್ಕ್ ಮಾಡ್ತಾ ಇದೆ, ನೋಡ್ತಾ ಇದ್ದೀನಿ. ತುಂಬ ಕಷ್ಟದಲ್ಲಿದ್ದವರಿಗೆ ಸಹಾಯ ಹಸ್ತವನ್ನು ಕೊಡ್ತಾ ಇದೆ. ಕಲಿಯುವಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನು ಕೊಡ್ತಾ ಇದೆ. ಅಂತ ಈ ರೋಟರಾಕ್ಟ್ ಇನ್ನಷ್ಟು ಬೆಳೆಯಲಿ. ನನ್ನ ತಮ್ಮ ಅಂತ ಹೇಳೋದಕ್ಕೆ ಜಾಸ್ತಿ ನಿಮ್ಮವರೇ ಸರ್, ನಿಮ್ಮ ಒಡ ಹುಟ್ಟಿದವನು, ನಮ್ಮ ಒಡ ಹುಟ್ಟಿದವನು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಈ ಸಂದರ್ಭ ಡಿಆರ್ಆರ್ ರೋಟೇರಿಯನ್ ಪಿಎಚ್ಎಫ್ ಡ್ಯಾರಿಲ್ ಸ್ಟೀವನ್ ಡಿಸೋಸಾ, ರೋಟರಾಕ್ಟ್ ಕ್ಲಬ್ ಮಂಗಳೂರು ಸಿಟಿ ಸೆಕ್ರೆಟರಿ ಅರ್ಜುನ್ ಪ್ರಕಾಶ್ ಸೇರಿದಂತೆ ರೋಟೇರಿಯನ್ ಆಸ್ಕರ್ ಆನಂದ್, ರೋಟೇರಿಯನ್ ಉಮೇಶ್, ರೋಟೇರಿಯನ್ ಎಂಪಿ ಮಲ್ಯ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.